ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಆಯೋಜಿಸಿರುವ ಸೇವಾ ಪಾಕ್ಷಿಕದ ಅಂಗವಾಗಿ ಉಡುಪಿಯ ಕ್ಲಾಕ್ ಟವರ್ ಬಳಿ ಮೋದಿ ಪಥ ಪ್ರದರ್ಶಿನಿ ಮತ್ತು ಬೀದಿ ನೃತ್ಯ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮವನ್ನು ಉಡುಪಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕೊಯ್ಲಾಡಿ ಸುರೇಶ್ ನಾಯ್ಕ್ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಗುಜರಾತ್ನ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಿದ ರೀತಿ ಬಲು ರೋಚಕ. ಮೋದಿ ಪಥ ಅಂದರೆ ಅದು ಅಭಿವೃದ್ಧಿಯ ಪಥ, ಹಿಂದುತ್ವದ ಪಥ. ಇದನ್ನು ಮೋದಿಯವರು ಬಹಳ ಸುಲಭವಾಗಿ ಹೆಜ್ಜೆ ಹಾಕಿಲ್ಲ. ಈ ಪಥದಿಂದ ಇನ್ನಷ್ಟು ದೇಶ ಅಭಿವೃದ್ಧಿ ಆಗಲಿ ಎಂದರು. ಇದೇ ಸಂದರ್ಭದಲ್ಲಿ ಉಡುಪಿಯ ಕ್ರೇಜಿ ಗಾಯ್ಸ್ ಉಡುಪಿ ತಂಡದಿಂದ ರಾಷ್ಟ್ರಭಕ್ತಿಯನ್ನ ಪ್ರಚುರಪಡಿಸುವ ನೃತ್ಯ ಪ್ರದರ್ಶನ ಮತ್ತು ಪ್ರಧಾನಿ ಮೋದಿಯವರ ಅಭಿವೃದ್ಧಿ ಕಾರ್ಯಗಳ ವಿಡಿಯೋವನ್ನು ಕೂಡ ಪ್ರದರ್ಶಿಸಲಾಯಿತು. ಬಗ್ಗೆ ಬರೆದ ಒಂದು ಪುಸ್ತಕವನ್ನು ಓದಿದ್ರೆ ಗೊತ್ತಾಗುತ್ತೆ ಯಾರೂ ತುಳಿಯದ ಹಾದಿ. ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿ ದೇಶದ ಪ್ರಧಾನಿಯಾಗಿ ಈ ದೇಶವನ್ನ ಮುನ್ನಡೆಸಿದ ರೀತಿ ಬಹುಶಃ ಅದೊಂದು ರೋಚಕ. ಇವತ್ತು ಮೋದಿ ಪಥ ಅಂದ್ರೆ ಬಹುಶಃ ಅಭಿವೃದ್ಧಿಯ ಪಥ. ಮೋದಿಯ ಪಥ ಅಂದ್ರೆ ಅದು ಹಿಂದುತ್ವದ ಪಥ. ಮೋದಿ ಪಥ ಅಂದ್ರೆ ಅದು ಕಟ್ಟಕಡೆಯ ಸಮಾಜದ ವ್ಯಕ್ತಿಯ ಕಟ್ಟಕಡೆಯ